ನೊಂದಿಗೆ ಎಲ್ಲ ಉಪನ್ಯಾಸ ವರ್ಗದವರು ಹಾಗೆಲ್ಲ ವಿಶೇಷ ಆಹ್ವಾನಿತರು ಕೂಡ ನಮ್ಮೊಂದಿಗೆ ಸೇರ್ಕೊಂಡು ಎರಡೂ ತಂಡಗಳಿಗೆ ಕೂಡ ಶುಭಾಶಯವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕಳೆದ ಬಾರಿಯ ದ್ವಿತೀಯ ಚಾಂಪಿಯನ್ ಆಗಿರುವಂತಹ SDM ಕಾಲೇಜು ಉಜಿರೆ ತಂಡದೊಂದಿಗೆ ಹಾಗೆಯೇ ಕಳೆದ 2 ದಿನಗಳಿಂದ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣಕರ್ತರಾಗಿರುವಂತಹ ತಾಂತ್ರಿಕ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುವಂತಹ ಹಲವಾರು ತಾಂತ್ರಿಕ ಅಧಿಕಾರಿಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಈ ಯಶಸ್ವಿ ಕ್ರೀಡಾಕೂಟಕ್ಕಾಗಿ ಕಾರಣಕರ್ತರಾಗಿದ್ದಾರೆ. ಶುಭಾಶಯವನ್ನು ಕೇಳ್ತಾ ಇದ್ದೇವೆ. ಅವರಿಗೆ ಆತಿಥೇಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರಿನ ವತಿಯಿಂದ ಧನ್ಯವಾದಗಳು, ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಪುತ್ತೂರು ಮಹಿಳಾ ಕಾಲೇಜು ನಿಮಗೆ ಆಭಾರಿಯಾಗಿದೆ. ಮುಂದುವರೆದು 2ನೇ ತಂಡ ಈ ವರ್ಷ ಚಾಂಪಿಯನ್ಶಿಪ್ ರೌಂಡಿಗೆ ಆಯ್ಕೆಯಾಗಿರುವಂತಹ ಮೆರಿಡಿಯನ್ ಕಾಲೇಜು ಉಳ್ಳಾಲ ತಂಡ. 2 ತಂಡಗಳಿಗೆ ಕೂಡ ಶುಭಾಶಯವನ್ನು ಕೋರುತ್ತಾ ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ನಿಮಗೆ ಶುಭಾಶಯಗಳು ಹಾಗೂ ಓವರ್ ಟು ರೆಫ್ರಿ ಕೋರ್ಟ್ ನಂಬರ್ 2. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ಸ್. ಆಲ್ವಾಸ್ ಕಡೆ ಅರ್ಚನಾ ಬೋನಸ್ಸಿನ ಹಂತದ ಥರ್ಡ್ ರೈಡ್ ಪ್ರತೀಕ್ಷಣ ಅವರಿಂದ ಕಾರ್ಸ್ಟ್ರೀಟ್ ಕಡೆಯಿಂದ ಗಾಡಿಯಲ್ಲಿ ಅಂಕ ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಈ ಬಾರಿ ಟ್ಯಾಕಲ್ ಆಗಿದೆ. 1 ಅಂಕದ ಸೇರ್ಪಡೆ ಅಲ್ವಾಸ್ ಮೂಡಬಿದ್ರೆ ಸಂಸ್ಥೆ. ಮತ್ತೆ ಅಲ್ವಾಸ್ ಕಡೆಯಿಂದ ಗಾಯತ್ರಿ ಅವರಿಂದ ರೈಡ್ ಅಲ್ಲಿ ಈ ಬಾರಿ 3 ಪಾಯಿಂಟ್ಸ್ ಸೂಪರ್ ರೈಡ್ ಆಗಿದೆ ಗಾಯತ್ರಿ ಅವರ ಕಡೆಯಿಂದ. 3 ಪಾಯಿಂಟ್ಸ್ ಅಂಕಪಟ್ಟಿಯಲ್ಲಿ 6-0. ಮತ್ತೆ ಕಾರ್ಸ್ಟ್ರೀಟ್ ಕಡೆಯಿಂದ ಈ ಬಾರಿ ಟ್ಯಾಕಲ್ ಆಗಿದೆ. ಮತ್ತೆ ಟೈ ಹೋಲ್ಡ್ ಮಾಡಿದ್ದಾರೆ ಕಾರ್ನರ್ ಕಡೆಯಿಂದ. 1 ಅಂಕದ ಸೇರ್ಪಡೆ 7-0. ಪ್ರಥಮದ ಅಲೌಟ್ ಅನ್ನು 3 ಪಾಯಿಂಟ್ಸ್ 10-0. ಮತ್ತೆ ಪ್ರತೀಕ್ಷಣ ಅವರಿಂದ ಅನುಭವಿ ಆಟಗಾರ್ತಿ, ರಾಷ್ಟ್ರೀಯ ಪ್ರತಿಭೆ. ಈ ಬಾರಿ ಮತ್ತೆ ಕೈ ಹೋಲ್ಡ್ ಮಾಡುವ ಮುಖಾಂತರ ಟ್ಯಾಕಲ್ ಆಗಿದ್ದಾರೆ. 1 ಅಂಕದ ಸೇರ್ಪಡೆ. ಮತ್ತೆ ಅರ್ಚನಾ ಅವರಿಂದ ದಾಳಿಯಲ್ಲಿ ಮೂಡಬಿದ್ರೆ ಅಲ್ವಾಸ್ ಕಡೆಯಿಂದ ಈ ಬಾರಿ ಕೈಯಲ್ಲಿ ಚಾರ್ಜ್ ಮಾಡುವ ಮುಖಾಂತರ 1 ಅಂಕವನ್ನು ಗಳಿಸಿಕೊಂಡಿದ್ದಾರೆ. 1 ಅಂಕದ ಸೇರ್ಪಡೆ. ಮತ್ತೆ ಚೆಸ್ ನಂಬರ್ 3 ಅವರಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಕಾಲು ಮತ್ತು ಕೈಗಾಲು ಚಲನೆಯನ್ನು ಏರಿಸುತ್ತಾ ಅಂಕ ಗಳಿಸಲು ಪ್ರಯತ್ನದಲ್ಲಿ ಈ ಬಾರಿ ಮತ್ತೆ ಟ್ಯಾಕಲ್. 13-0. 13. ಮತ್ತೆ ಅಲ್ವಾಸ್ ಕಡೆಯಿಂದ ದಾಳಿಯಲ್ಲಿ ಒಂದು ಅಂಕದ ಸೇರ್ಪಡೆ. 14-0. ಮೂರು ಜನ ಆಟಗಾರರು ಸೂಪರ್ ಟೇಕಲ್ಗೆ ಅವಕಾಶಗಳು, ಆದರೆ 1 ಅಂಕ ಗಳಿಸಿಕೊಂಡಿದ್ದಾರೆ ಗಾಯತ್ರಿ. 15-1. ಮತ್ತೆ ಕಾರ್ಸ್ಟ್ರೀಟ್ ಮಂಗಳೂರು ಕಡೆಯಿಂದ ದಾಳಿಯಲ್ಲಿ ಈ ಬಾರಿ ಮತ್ತೆ ಟೇಕಲ್. ಮತ್ತೆ ಸಮಯದ ಕೋರಿಕೆ ಮುಕ್ತಾಯದ ನಂತರ ಮತ್ತೆ ಪಂದ್ಯಾಟ ಮುಂದುವರಿದ ಕಾರ್ಸ್ಟ್ರೀಟ್ ಕಡೆಯ ಜೆಸ್ ನಂಬರ್ 6 ಅವರ ಆಟಗಾರರಿಂದ ಅಂಕ ಗಳಿಸುವ ಪ್ರಯತ್ನ ಆಗಿದೆ.
ಕೈಯಲ್ಲಿ ಹುಟ್ಟು ಹಾಕಿ ಮುಖಾಂತರ ಒಂದು ಅಂಕದ ಪ್ರಯತ್ನದಲ್ಲಿ ದೀಕ್ಷನವರು ಔಟ್ ಆಗಿದ್ದಾರೆ. ಈ ಮೂಲಕ 20-0 ಮತ್ತು ಮೂಡಬಿದ್ರೆ ಅಲ್ವಾಸ್ ಕಡೆಯ ಅರ್ಚನಾ ಅವರಿಗೆ ಥರ್ಡ್ ರೈಡ್ ಮಾಡು ಇಲ್ಲಿ ಮುಡಿಯುವಂತಾದಲ್ಲಿ ಕಾರ್ಸ್ಟ್ರೀಟ್ ಮಂಗಳೂರು ಕಡೆಯಿಂದ ಜರ್ಸಿ ನಂಬರ್ 3 ಧರಿಸಿದಂತ ಆಟಗಾರ್ತಿಯಿಂದ ಬ್ಯಾಕ್ಔಟ್ ಆಗುವ ಮುಖಾಂತರ ಒಂದು ಅಂಕದ ಗಳಿಕೆಯಲ್ಲಿ ಮೂಡಬಿದ್ರೆ ತಂಡಕ್ಕೆ. ಮತ್ತೆ ಗಾಯತ್ರಿ ಅವರಿಂದ ರೈಡಲ್ಲಿ ಯಾವುದೇ ಅಂಕ ಇಲ್ಲ. ಮತ್ತೊಂದು ಟಕ್ಕಲ್ ಒಂದು ಅಂಕದ ಗಳಿಕೆಯಲ್ಲಿ. ಮತ್ತೊಂದು ಅಂಕದ ಕ್ಯಾಚಿಗೆ ಪ್ರಯತ್ನ ಆದ್ರೆ ಒಂದು ಅಂಕದ ಗಳಿಕೆಯಲ್ಲಿ ಕಾರ್ಸ್ಟ್ರೀಟ್ 4 ಜನರ ಆಟಗಾರರು. ಮತ್ತೆ ಶಿಕ್ಷಾ ಅವರಿಂದ ದಾಳಿಯಲ್ಲಿ ಇಲ್ಲಿಗೆ ಮಧ್ಯಂತರದ ವಿರಾಮದಲ್ಲಿ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 23-1 ಪ್ರಥಮ ಅರ್ಧದ ಮುಕ್ತಾಯದ ನಂತರ ಎರಡನೇ ಅವಧಿಯ ಪಂದ್ಯಾಟವನ್ನು ಮುಂದುವರಿಸಿಕೊಂಡು ಮತ್ತೆ ಕಾರ್ಸ್ಟ್ರೀಟ್ ಅಂಕಣದ ಕಡೆಯಲ್ಲಿ ಅರ್ಚನಾ ಅವರಿಂದ ದಾಳಿಯಲ್ಲಿ ಒಂದು ಅಂಕದ ಗಳಿಕೆಯನ್ನು ಮಾಡಿಕೊಂಡಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 24-1 ಮತ್ತೆ ಜರ್ಸಿ ನಂಬರ್ 6 ಆಟಗಾರ್ತಿಯಿಂದ ಅಂಕ ಗಳಿಸುವ ಪ್ರಯತ್ನದಲ್ಲಿ ಈ ಬಾರಿ ಕಾರ್ನರ್ ಕಡೆಯಿಂದ ಈ ಮಧ್ಯೆ ಸೂಪರ್ ರೈಡ್ ಆಗಿದೆ. 3 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಕಾರ್ಸ್ಟ್ರೀಟ್ ಮಂಗಳೂರು ಕಡೆಯವರು. 4-24 ಮತ್ತೆ ಗಾಯತ್ರಿ ಅವರಿಂದ ಕಾರ್ನರ್ ಔಟ್ 1 ಪಾಯಿಂಟ್. 25-4 ಮತ್ತೆ ಕಾರ್ಸ್ಟ್ರೀಟ್ ಕಡೆಯಿಂದ ದಾಳಿಯಲ್ಲಿ ಅಂಕ ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ.
ಮತ್ತೆ ಅರ್ಚನಾ ಅವರಿಂದ ದಾಳಿಯಲ್ಲಿ ಈ ಬಾರಿ ಪ್ರಯತ್ನದಲ್ಲಿ ಟ್ಯಾಕಲ್ ಆಗಿದೆ. ಅರ್ಚನರವರನ್ನು ಟ್ಯಾಕಲ್ ಮಾಡಿದರೆ ಈ ರೀತಿ ಒಂದು ಅಂಕ ಪಟ್ಟಿಯಲ್ಲಿ ಒಂದು ಗಳಿಕೆಯಲ್ಲಿ 25-5 25 ಮಧ್ಯೆ 5. ಮತ್ತೆ ಪ್ರತೀಕ್ಷನ್ ಅವರಿಂದ ಅಂಕ ಗಳಿಸುವ ಪ್ರಯತ್ನದಲ್ಲಿ ಮತ್ತೆ ಆಲ್ವಾಸ್ ಕಡೆಯಿಂದ ಅನುಭವಿ ಆಟಗಾರ್ತಿ ಜರ್ಸಿ ನಂಬರ್ 3 2 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಆಫೀಸಿಯಲ್ ಟೈಮ್ ಔಟ್ ಅಲ್ಲಿ ಥರ್ಡ್ ರೈಡ್ ಕಾರ್ಸ್ಟ್ರೀಟ್ ಕಡೆಗೆ ಥರ್ಡ್ ರೈಡ್. 5 ನಿಮಿಷ ಕ್ಯಾಪ್ಟನ್ ನೋಟ್ ಕೊನೆ 5 ನಿಮಿಷವನ್ನು ಕರೆದಿದ್ದಾರೆ. ಈ ಮಧ್ಯೆ ತೀರ್ಪುಗಾರರು ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 27-5 ಅಲ್ವಾಸ್ ಮೂಡಬಿದ್ರಿ ಇನ್ ಫೇವರ್. ಇವರಿಂದ ಬ್ಯಾಕ್ ಹೋಲ್ಡ್ ಆಗಿದೆ. ಒಂದು ಅಂಕದ ಗಳಿಕೆಯಲ್ಲಿ ಅಲ್ವಾಸ್ ಮೂಡಬಿದ್ರೆ ಕಡೆಗೆ 28-5. ಮತ್ತೆ ಸೂಪರ್ ಟ್ಯಾಕಲ್ ಆಗುವಂತ ಅವಕಾಶಗಳಿದೆ. ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. ಕೊನೆಯ 4 ನಿಮಿಷವನ್ನು ಓದಿದ್ದಾರೆ. ಈ ಮಧ್ಯೆ 29-5 ಇನ್ ಫೇವರ್ ಆಫ್ ಅಲ್ವಾಸ್ ಮೂಡಬಿದ್ರೆ. ಮತ್ತೆ ಪ್ರತೀಕ್ಷನ್ ಅವರಿಂದ ಬೋನಸ್ಸಿಗಾಗಿ ಪ್ರಯತ್ನ. ಬೋನಸ್ ಗಳಿಸಿಕೊಳ್ಳಿಲ್ಲ. ಮತ್ತೆ ಜರ್ಸಿ ನಂಬರ್ 14 ಅಲ್ವಾಸ್ ಕಡೆಯಿಂದ ದಾಳಿಯಲ್ಲಿ ಬರೀ ಆಟಗಾರರು ಈ ಮಧ್ಯೆ 1 ಪಾಯಿಂಟ್ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. 35 ಮಧ್ಯೆ ಮತ್ತು ದಾಳಿಯಲ್ಲಿ ಪ್ರತೀಕ್ಷಾ ಮತ್ತೆ ಬೋನಸ್ಗೆ ಪ್ರಯತ್ನ. ಅಂಕಲ್ ಹೋಲ್ಡ್ ಆಗಿದೆ. ಟೋಟಲ್ 3 ಪಾಯಿಂಟ್ ಆಲ್ ಔಟ್ ಆಗಿದ್ದಾರೆ. ಕೊನೆಯ 3 ನಿಮಿಷವನ್ನು ಕರೆದಿದ್ದಾರೆ. ತೀರ್ಪುಗಾರರು ಅಂಕಪಟ್ಟಿಯನ್ನು ನೋಡ್ತಾ ಇರುವಾಗ 33-5 33-5 ಮತ್ತೆ ಅರ್ಚನಾ ಅವರಿಂದ ಗಾಯತ್ರಿ ಅವರಿಂದ ದಾಳಿಯಲ್ಲಿ ಕೈಯ ಚಲನೆಯ ಮುಖಾಂತರ 1 ಅಂಕದ ಗಳಿಕೆಯಲ್ಲಿ ಮತ್ತೆ ಕಾರ್ಸ್ಟ್ರೀಟ್ ಕಡೆಯಿಂದ ದಾಳಿಯಲ್ಲಿ ತೇಜೆ ಅವರು ಅಂಕ ಗಳಿಸುವಂತಹ ಪ್ರಯತ್ನದಲ್ಲಿ ಯಾವುದೇ ಅಂಕ ಗಳಿಕೆಲ್ಲ. ಮತ್ತೆ ಜರ್ಸಿ ನಂಬರ್ 19 ಅವರಿಂದ ದಾಳಿಯಲ್ಲಿ ಬಾರಿ ಬೋನಸ್ ಪ್ಲಸ್ 1 ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಮತ್ತೆ ಅವರಿಂದ ಪ್ರಯತ್ನ ಆದ್ರೆ 1 ಅಂಕವನ್ನು ಗಳಿಸಿಕೊಂಡಿದ್ದಾರೆ. 36-6 ಮತ್ತೆ ಸೌಜನ್ಯ ಅವರಿಂದ ದಾಳಿಯಲ್ಲಿ ಈ ಬಾರಿ ಸಿಂಗಲ್ ಪಾಯಿಂಟ್ ಅನ್ನು ಒಂದು ಅಂಕದ ಗಳಿಕೆಯಲ್ಲಿ ಈ ಬಾರಿ ಬ್ಯಾಕ್ ಹೋಲ್ಡ್ ಆಗಿದೆ. 1 ಅಂಕ ಮೂಡಬಿದ್ರೆ ಸಂಸ್ಥೆಗೆ ಮಾತ್ರ.
38-6. ಮತ್ತೆ ಸೌಜನ್ಯ ಅವರಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಈ ಬಾರಿ ಮತ್ತೆ ಒಳ್ಳಾಗಿದೆ. ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. 39-6. ಮತ್ತೆ ತೇಜ ಅವರಿಂದ ದಾಳಿಯಲ್ಲಿ ಅದೇ ಅಂಕ ಇಲ್ಲ. ಈ ಮಧ್ಯೆ ಪಂದ್ಯಾಟದ ಮುಕ್ತಾಯವನ್ನು ನಾವು ಕಂಡಿದ್ದೇವೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 39-6 ಈ ಮುಖಾಂತರವಾಗಿ ಅಲ್ವಾಸ್ ವಿದ್ಯಾಸಂಸ್ಥೆ ಫೈನಲ್ ಅನ್ನು ಪ್ರವೇಶ ಪಡ್ಕೊಂಡಿದ್ದೇವೆ. ಅದೇ ರೀತಿ ಕಾರ್ಸ್ಟ್ರೀಟ್ ಸಂಸ್ಥೆಯವರು ಕೂಡ ಆಟವನ್ನು ಚೆನ್ನಾಗಿ ಪ್ರದರ್ಶಿಸಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.